ಮಹಾತ್ಮ ಗಾಂಧೀಜಿಯನ್ನು ಜೀವನ ಚಿತ್ರಣದ ಛಾಯಾಚಿತ್ರ ಪ್ರದರ್ಶನದಲ್ಲಿ ಗಾಂಧಿಯ ಹತ್ಯೆಯ ಭಾಗ ಇಲ್ಲದಿರುವುದು ಅಪೂರ್ಣ ಹಾಗೂ ನೋವು ತಂದಿದೆ. ಅದನ್ನು ಪೂರ್ಣಗೊಳಿಸಿ ಜನರಿಗೆ ತಿಳಿಸುವ ಅನಿವಾರ್ಯತೆ ಇದೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯ ಪ್ರಯುಕ್ತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬಿಸಿ ರೋಡಿನ ಮಿನಿ ವಿಧಾನಸೌಧದಲ್ಲಿ ಕಳೆದ ಸೋಮವಾರದಿಂದ 3 ದಿನಗಳ ಕಾಲ ಆಯೋಜಿಸಿರುವ ಗಾಂಧೀಜಿಯವರ ಜೀವನ ಚರಿತ್ರೆ ತಿಳಿಸುವ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗಾಂಧೀಜಿಯವರ ಛಾಯಾಚಿತ್ರ ಪ್ರದರ್ಶನ ಸಮಯೋಚಿತ ಹಾಗೂ ಅರ್ಥಪೂರ್ಣವಾದುದು. ಗಾಂಧಿಯವರ ಅಹಿಂಸಾ ಚಳವಳಿ, ಅವರ ಸೇವೆ, ತ್ಯಾಗ, ಸಾಮಾಜಿಕ ಸಾಮರಸ್ಯಕ್ಕೆ ಕೊಟ್ಟಂತಹ ಸಂದೇಶಗಳನ್ನು ವರ್ತಮಾನದ ದಿನಗಳಲ್ಲಿ ಮರೆಮಾಚುವಂತಹ ಪ್ರಯತ್ನ ನಡೆಯುತ್ತಿರುವುದು ವಿಷಾದಕರ. ಅಂತಿಮವಾಗಿ ಗಾಂಧೀಜಿಯ ಹತ್ಯೆಯ ಭಾಗವನ್ನು ತೋರಿಸಿ ಛಾಯಾಚಿತ್ರ ಪ್ರದರ್ಶನ ಅಪೂರ್ಣವಾಗಿದೆ. ಆ ಸನ್ನಿವೇಶವನ್ನು ಜನರಿಗೆ ತಿಳಿಸುವ ಕಾರ್ಯ ಆಗಬೇಕಿದೆ ಎಂದರು. ಸಮಯೋಚಿತ ಮತ್ತು ಅತ್ಯುತ್ತಮವಾಗಿರತಕ್ಕಂಥ ಗಾಂಧೀಜಿಯವರ ಅಹಿಂಸಾ ಚಳವಳಿ, ಅವರ ಸೇವೆ, ಅವರ ತ್ಯಾಗ, ಅವರು ಕೈಗೊಂಡಿರ್ತಕ್ಕಂಥ ಸಾಮಾಜಿಕ ಸಾಮರಸ್ಯಕ್ಕೆ ಕೊಟ್ಟಂಥ ಸಂದೇಶ ವರ್ತಮಾನ ದಿವಸಗಳಲ್ಲಿ ಅದನ್ನು ಮರೆತು ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಿರ್ತಕ್ಕಂಥದ್ದು ವಿಷಾದಕರ. ಈ ಸಂದರ್ಭ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಮಲ್ಲಿಕಾ ಶೆಟ್ಟಿ, ಪಾಣೆಮಂಗಳೂರು ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷೆ ಜಯಂತಿ ಪೂಜಾರಿ, ಸಜಿಪಾಮೂಡ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಕುಲಾಲ್ ಮೊದಲಾದವರು ಉಪಸ್ಥಿತರಿದ್ದರು.